ಈಗ ನಾನು ಅದೇ ಲೈಸೆನ್ಸ್ ರಿನ್ಯೂವಲ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದೇ ನಮಗೇನಾಗುತ್ತೆ ಅಂದರೆ ಕಾರ್ಡ್ ಇಲ್ಲದೆ ಹೊರಗೆ ಹೋಗ್ಲಿಕ್ಕೆ ಭಯ. ಆ ರೀತಿ ನೀವು ಹೇಳಿದ ಪ್ರಕಾರ ಸಿಸ್ಟಮಲ್ಲಿ ನೋಡಿ ಇದೆ ಅಂತ ಹೇಳಿದರೆ ಡಿಜಿಲಾಕರ್ ಮತ್ತು M-Parivan ಆ್ಯಪಲ್ಲಿ ಅಪ್ರೂವಲ್ ಅಂದರೆ ಸಾಮಾನ್ಯವಾಗಿ ಅಪ್ರೂವಲ್ಗೆ ಎಷ್ಟು ದಿವಸ ಬೇಕಾಗುತ್ತೆ? ಸೊ ನಾವೀಗ ಹೊಸ ವಾಹನಕ್ಕೆ ನಮಗೆ 5 ದಿವಸ ಟೈಮ್ ಇದೆ, ರಿನ್ಯೂವಲ್ಗೆ 3 ದಿವಸ ಟೈಮ್ ಇದೆ. ದಿವಸ ಟೈಮ್ ಬಹಳಷ್ಟು ಅಪ್ಲಿಕೇಶನ್ ಬರ್ತದೆ ದಿನಕ್ಕೆ. ಅಪ್ಲಿಕೇಶನ್ಗೆ ಯಾವುದೇ ರೀತಿಯಾಗಿ ಲಿಮಿಟೇಷನ್ ಬ್ಲಾಕ್ ಆಗೋದಿಲ್ಲ. ದಿನಕ್ಕೆ 1000 ಅಪ್ಲಿಕೇಶನ್ ಬರುತ್ತೆ, ಕೆಲವೊಂದು ಸರಿ 2000 ಅಪ್ಲಿಕೇಶನ್ ಬರುತ್ತೆ. ಮಿನಿಮಮ್ ಅಂತೂ 500 ಇಂದ 600 ಅರ್ಜಿಗಳು ಮಿನಿಮಮ್ ಪ್ರತಿ ದಿವಸ ನಮ್ಮ ಕಚೇರಿಗೆ ತುಂಬಾ ಇದೆ. ನಾವು ನಮ್ಮ ವೆಬ್ಸೈಟ್ ಅಲ್ಲೇ ಇದೆ, ಡ್ಯಾಶ್ ಬೋರ್ಡ್ಗೆ ಹೋದ್ರೆ ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ. ಪರ್ ಮಂತ್ ಅರೌಂಡ್ 14,000 to 15,000 ಅರ್ಜಿಗಳನ್ನ ವಿಲೇವಾರಿ ಮಾಡ್ತೀವಿ. ಅದು ವಾಹನದಲ್ಲಿ. ಸಾರಥಿಯಲ್ಲಿ ಕೂಡ ಒಂದು 7,000 ರಿಂದ 8,000 ಅರ್ಜಿಗಳನ್ನ ವಿಲೇವಾರಿ ಮಾಡ್ತೀವಿ. ಹತ್ತಿರ ಒಂದು 25,000 ಅರ್ಜಿಗಳನ್ನ ನಾವು ಪ್ರತಿ ತಿಂಗಳು ವಿಲೇವಾರಿ ಮಾಡ್ತಾ ಇದೀವಿ. ತುಂಬಾ ಬಿಸಿ ಆಗಿರುವಂತ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ. ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ ನಮಸ್ಕಾರ. ಇದು ಅಮ್ಮುಂಜಿಯಿಂದ ಪೊರ್ಗಳಿ. ಅಮ್ಮುಂಜಿಯಿಂದ ಹೇಳಿ. ನಮಗೆ ಬಸ್ ಒಂದು ವ್ಯವಸ್ಥೆ ತುಂಬಾ ಇಲ್ಲಿ. ಮುಂದೆ 2 ಪರಂಗಿಪೇಟೆಯಿಂದ ಬಸ್ ಇತ್ತು, ಮತ್ತೊಂದು ಮಂಗಳೂರಿಂದ ಬಸ್ ಇತ್ತು, ಮತ್ತೊಂದು ಬೇದ್ರದಿಂದ. ಇವಾಗ ಬಸ್ ಇಲ್ಲ ನಮ್ಮ ಊರಿಗೆ. ಅಮ್ಮುಂಜೆ ಅಲ್ವಾ? ಸರಿ, ಇದನ್ನ ಪರಿಶೀಲಿಸ್ತೀವಿ. ಯಾವುದೇ ಬಸ್ ಇಲ್ಲ ಸರ್, ಅದು ಮೊದಲಿತ್ತು. ಈಗ ಮೊದಲಿತ್ತು. ಈಗ ಗವರ್ಮೆಂಟ್ ಬಸ್ ಕೊರೋನಾ ನಂತರ ಬಸ್ಸೇ ಬರುದಿಲ್ಲ ಇವಾಗ ಈ ಕಡೆ. ನಾವು ಬಡಕಲಿಯಿಂದ ಬರ್ಬೇಕು, ಇಲ್ಲಾಂದ್ರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಕೆಲಸಕ್ಕೆಲ್ಲ ದೂರದಿಂದ ಹೋದ್ರೆ ಕೈಕಮ್ಮದರಕ ನಾವು ಗಾಡಿ ತಗೊಂಡು ಹೋಗ್ಬೇಕು. ಮೊದಲು ಎಷ್ಟು ಬರ್ತಾ ಇತ್ತು ಬಸ್ ಅಲ್ಲಿ? ಮೊದಲು 2 ಪರಂಗಿಪೇಟೆ ಇತ್ತು ನಮ್ಗೆ, ರಾಜಲಕ್ಷ್ಮಿ ಅಂತ. ಮತ್ತೆ ಒಂದು ಅಮ್ಮುಂಜಿ ಸುಬ್ಬಲಕ್ಷ್ಮಿ ಒಂದು ಬಸ್ ಇತ್ತು, ಅದು ಮಂಗಳೂರಿಂದ ಬರುದು ಡೈರೆಕ್ಟ್ ಈ ಕಡೆಯಿಂದ ಹೊರಳ್ಳಿಲ್ಲ ಆಗಿ. ಮತ್ತೆ ಮದರ್ ಇಂಡಿಯಾ ಒಂದು ಇತ್ತು, ಅದು ತುಂಬಾ ವರ್ಷ ಆಯ್ತು ಹೋಗಿ. ತುಂಬಾ ಸಮಸ್ಯೆ ಆಯ್ತು. 12 years ಸರ್. ತುಂಬಾ ಸಮಸ್ಯೆ. ನಮ್ಮ ಹೆಣ್ಮಕ್ಳು ಕೆಲಸಕ್ಕೆ ಯಾರು ಸಹ ಈಗ ದೂರ ಹೋದ್ರೆ ಬರ್ಲಿಕ್ಕೆ ತುಂಬಾ ಕಷ್ಟ. ಹೌದು, ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅವರು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಈಗ ಸರ್, ಈಗ ಈ ಪ್ರಶ್ನೆ ಒಂದು ಕೇಳಿದ್ರು, ಒಳ್ಳೆ ಪ್ರಶ್ನೆ ಅದು. ನನಗೊಂದು ಗೊಂದಲ ಇತ್ತು. ಈಗ ನಮ್ಮ ರೂಟಿಗೆ ಬಸ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನಮ್ಮ ರೂಟಿಗೆ ಮೊದಲಿಂದಲೂ ಬಸ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳುವ. ನಾವು ಗ್ರಾಮೀಣ ಪರಿಸರದವರು, ನನಗೆ ಬಸ್ ಬರಬೇಕು ಆ ರೂಟಿಗೆ ಹೊಸದಾಗಿ, ಏನು ಮಾಡಬೇಕು ಅಂತ. ಈಗ 2018ರಿಂದ ಈಚೆಗೆ ಯಾವುದೇ KSRTCಗೆ ಮೀನ್ಸ್ ಪ್ರೈವೇಟ್ ಅವರಿಗೆ ನಾವು ಪರ್ಮಿಟ್ ಕೊಡೋಕ್ಕೆ ಅವಕಾಶ ಇಲ್ಲ. ಏರಿಯಾ ಸ್ಕೀಮ್ ಇದೆ. ಸೊ ಇದರಲ್ಲಿ KSRTC ಅವರು ಮಾತ್ರ ಈಗ ಹೊಸ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಎಲ್ಲೆಲ್ಲಿ ಬೇಡಿಕೆ ಅನುಸಾರ ಅದು ಪ್ರಾಧಿಕಾರ ಸಭೆ ನಡೆಯುತ್ತೆ. ಅಲ್ಲಿ ಅರ್ಜಿಗಳ ಅನುಸಾರವಾಗಿ ನಾವು ಪ್ರಾಧಿಕಾರ ಸಭೆ ಎಷ್ಟು ತಿಂಗಳಿಗೊಮ್ಮೆ ನಡೆಯುತ್ತೆ ಸರ್? 3 ತಿಂಗಳಿಗೊಮ್ಮೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಅಲ್ಲಿ ಚರ್ಚೆಗೆ ಬರ್ತದೆ. ಅಂದ್ರೆ ಕರೆ ಇದೆ, ನೋಡೋಣ. ಹಲೋ ಸರ್, ಉಡುಪಿಯಿಂದ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ಅದು ಎಮಿಷನ್ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಎಮಿಷನ್ ಬಗ್ಗೆ? ಹೌದು ಸರ್. ಎಮಿಷನ್ ಅಂದ್ರೆ ಈಗ ಆಲ್ರೆಡಿ ಕೆಲವು ಗಾಡಿ ಎಮಿಷನ್ ಆಗಿರುತ್ತೆ, ಅದ್ರಲ್ಲಿ ಹೋಗಿ ತುಂಬಾ ಬಂದಿರುತ್ತೆ, ಫೇಕ್ ಎಮಿಷನ್ ಆಗುತ್ತೆ. ಆರ್ಡರ್ ಅಂದ್ರೆ ಫೋಟೋ ಕಳಿಸಿದವರು ಎಮಿಷನ್ ಟೆಸ್ಟ್ ರಿಪೋರ್ಟ್ ಕಳಿಸ್ತಾರೆ. ಇಲ್ಲ, ಈಗ ಪ್ರತಿಯೊಂದು ಇಂಟಿಗ್ರೇಟೆಡ್ ಇದೆ. ನಮ್ದು ಹೊಸ 2.0 ಅಂತ ಹೇಳಿ ಎಮಿಷನ್ ಸಾಫ್ಟ್ವೇರ್ ಕೂಡ ಇನ್ಸ್ಟಾಲ್ ಆಗಿದೆ. ಅದು ಲೈವ್ ಅಲ್ಲೇ ಕ್ಯಾಲಿಬ್ರೇಷನ್ ಆಗ್ತಾ ಹೋಗುತ್ತೆ. ಸೊ ಮೊದಲು ಕೆಲವೊಂದು ನ್ಯೂನತೆಗಳಿತ್ತು, ಆ ನ್ಯೂನತೆಗಳನ್ನ ಈಗ ಸರಿಪಡಿಸಿ ಹೊಸ ಒಂದು ಏನು ನಮ್ಮ ಸಾಫ್ಟ್ವೇರ್ ಇದೆ, ರಿಯಲ್ ಟೈಮ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅದು ನಮ್ಮ ಸರ್ವರ್ ಮುಖಾಂತರನೇ ಅಪ್ಲೋಡ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಸ್ಟೇಜು ಅಲ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ. ಸೊ ಯಾವ ತರ ಅದು ಟೆಸ್ಟಿಂಗ್ ಆಗಿದೆ ಅನ್ನೋದು ಪ್ರತಿಯೊಂದು ಮಾಹಿತಿ ಕೂಡ ಈಗ ಕಳೆದ ಒಂದು 8 ತಿಂಗಳಿಂದ ಅದು ಹೊಸ ಏನು ನಮ್ಮ ಸರ್ವರ್ ಇದೆ ಅದು ಇನ್ಸ್ಟಾಲ್ ಆಗಿದೆ. ಸೊ ಈಗ ಸಮಸ್ಯೆಗಳು ಸ್ವಲ್ಪ ಕಡಿಮೆ, ಏನೇನಲ್ಲಿ ನಮ್ಮ ನ್ಯೂನತೆಗಳಿದೆ ಅದನ್ನು ಸರಿಪಡಿಸಿ ಹೊಸ ತಂತ್ರಾಂಶವನ್ನು ನಮ್ಮ ಇಲಾಖೆಯ ಮುಖ್ಯಸ್ಥರು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಈಗ ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಅದ್ರಲ್ಲಿ ಡೂಪ್ಲಿಕೇಟ್ ಅಂತೆಲ್ಲ ಎಮಿಷನ್ ಸರ್ಟಿಫಿಕೇಟ್ ಮಾಡ್ತಾರಾ? ಸಾಧ್ಯತೆಗಳಿದೆ? ಇಲ್ಲ, ಈಗ ಎಲ್ಲ ರಿಯಲ್ ಟೈಮ್ ಅಲ್ಲಿ ಇದ್ರೆ ಮಾತ್ರ ಅದು ಪ್ರತಿಯೊಂದು ರೆಕಾರ್ಡಿಂಗ್ ಆಗಬೇಕು. ರೆಕಾರ್ಡಿಂಗ್ ಆದ್ರೆ ಅವರಿಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ, ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸಿಸ್ಟಮ್ ಥ್ರೂವೇ ಸಿಸ್ಟಮ್ ಎಲ್ಲ ಅಂದ್ರೆ ಮ್ಯಾನ್ಯುವಲ್ ಆಗಿ ನೋಡಿ ಅಂತದಿಲ್ಲ. ಒಂದು ಕರೆ ನೋಡೋಣ ಸರ್, ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ. ನಾನು ಭರತ್ ಅಂತ, ಹೇಳಿ. ಮಂಗಳೂರು ನಗರ ರಿಕ್ಷಾ ಚಾಲಕರ ಒಕ್ಕೂಟದ ಅಧ್ಯಕ್ಷರು ಮಾತಾಡ್ತಿದ್ದೆ. ಹೇಳಿ. ನಮ್ಮ RTO ಸರ್ಗೆ ಚಿರಪರಿಚಯ ನಾವೆಲ್ಲ. ಸರ್, ನಾವು ಈಗ ಎಲ್ಲರ ಮುಂದೆ ರಿಕ್ಷಾ ಚಾಲಕರಿಗೆ ಬೇಕಾದಂತ ಒಂದು ವಿಷಯವನ್ನು ಕೇಳ್ತಿದ್ದೇನೆ. ಒಂದನೇದು, ನಮ್ಮ ರಾಜ್ಯ ಸರ್ಕಾರದ ವಿಷಯದಲ್ಲಿ ಇನ್ನೂ ಕೂಡ ತೀರ್ಮಾನ
ಜಿಲ್ಲಾಡಳಿತ ಯಾವುದೇ ರೀತಿ ತಗೊಳ್ಳಿಲ್ಲ. ಸೊ ಅದು ಯಾವ ಸಾರ್ವಜನಿಕವಾಗಿ ಹೇಳಿದ್ರೆ ಒಳ್ಳೇದು ಅಲ್ಲ. ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ಅದು ಕೂಡಲೇ ಅದಕ್ಕೆ ಕ್ರಮ ಆಗ್ತಾ ಇದೆ. ತಮಗೂ ಕೂಡ ನಾವು ಹೇಳಿದೀವಿ, ಅದು ಚರ್ಚೆ ಎಲ್ಲ ಆಗಿದೆ. ಅದಕ್ಕೆಲ್ಲ ಈಗಾಗಲೇ 2.5 ತಿಂಗಳಾಯ್ತಲ್ಲ ಸರ್. ಅಲ್ಲ, ಬರ್ತಾ ಉಂಟು, ಕೆಲವೊಂದು ಮಾಹಿತಿ ಎಲ್ಲ ಕ್ರೋಢೀಕರಣ ಮಾಡ್ತಾ ಇದೀವಿ. ಅದು ನಿಮಗೆ ಕೂಡಲೇ ಶೀಘ್ರದಲ್ಲೇ ಬರುತ್ತೆ. ಅದಕ್ಕೆ ಅದರ ಜೊತೆಗೆ ಇನ್ನೊಂದು ಇವತ್ತೊಂದು ವಿಷಯ ಆಗಿದೆ ಅಂದ್ರೆ, ಈಗ ನೋಡಿ ಮೊದಲೇ ರಿಕ್ಷಾಗಳು ತುಂಬಿ ತುಳುಕ್ತಾ ಉಂಟು ಮಂಗಳೂರು ನಗರದಲ್ಲಿ. ಅದರ ಜೊತೆಗೆ ಈಗ ಪೊಲೀಸ್ನವರು ಕೂಡ ನಮಗೆ ಸ್ವಲ್ಪ ಇಲ್ಲಿ ಎಜೆ ಹಾಸ್ಪಿಟಲ್ ಹತ್ರ ಒಂದು ಸಮಸ್ಯೆ ಮಾಡ್ತಾರೆ. ಏನಂದ್ರೆ ರಿಕ್ಷಾಗಳು ರೋಡಲ್ಲಿ ನಿಂತಿವೆ, ನಿಮ್ಮ ರಿಕ್ಷಾಗಳಿಗೆ ಕೇಸ್ ಆಗ್ತೇವೆ, ಆ ತರ ಹೇಳ್ತಿದ್ದಾರೆ. ರಿಕ್ಷಾ ಪಾರ್ಕ್ ನಲ್ಲಿ ಜಾಗ ಇಲ್ಲದಾಗ ಮತ್ತೆ ರಿಕ್ಷಾದವರು ನಿಲ್ಬೇಕು. ಇದನ್ನೊಂದು ಆದಷ್ಟು ಬೇಗ ತಾವು ನಿರ್ಧಾರಕ್ಕೆ ಬರ್ಬೇಕು ಸರ್. ಖಂಡಿತ ತಮ್ಗೆಲ್ಲ ತಿಳಿದಿರುವ ರಿಕ್ಷಾದವರು ಸಮಸ್ಯೆದಲ್ಲಿ ಇದ್ದಾರೆ. ಅದು ಇನ್ನೂ ಉಲ್ಬಣ ಜಾಸ್ತಿ ಆಗ್ತದೆ. ಖಂಡಿತ ತಮ್ಗೆಲ್ಲ ತಿಳಿದಿರುವ ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಧ್ಯಮದಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಸರ್, ಇದು ಎಲ್ಲ ರಿಕ್ಷಾದವ್ರಿಗೆ ಗೊತ್ತಾಗ್ಬೇಕು. ನಾವೇನ್ ಕೆಲಸ ಮಾಡುದಿಲ್ಲ, ನೀವೇನ್ ಕೆಲಸ ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗ್ಬೇಕು. ಅದೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದೆಲ್ಲ ತುಂಬಾ ಡೀಟೇಲ್ ಆಗಿ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಶೀಘ್ರದಲ್ಲೇ ಎಲ್ಲ ರಿಕ್ಷಾ ಚಾಲಕರಿಗೆ ಮತ್ತೆ ಸಾರ್ವಜನಿಕರಿಗೂ ಕೂಡ ಇದರ ಸಮಸ್ಯೆ, ನಮ್ಮ ಸಮಸ್ಯೆ ಏನುಂಟು ಅಂತ ಅವರಿಗೆ ಗೊತ್ತಾಗ್ಬೇಕು. ಖಂಡಿತ ಇದ್ರ ಬಗ್ಗೆ ಶೀಘ್ರದಲ್ಲೇ ಅದು ಒಂದು ನಿರ್ಣಯ ಆಗುತ್ತೆ. ತಮ್ಗೆಲ್ಲ ತಿಳಿದಿದೆ, ತಮ್ಗೆಲ್ಲ ಮತ್ತೆ ಜಿಲ್ಲಾಧಿಕಾರಿಗೆ ಎಲ್ಲ ವಿಷಯ ಗೊತ್ತುಂಟು. ಆದ್ರೂ ಕೂಡ ಇದನ್ನ ಬಹಳ ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಾ, ಯಾಕೆ ಏನಂತ. ಸರಿ ಖಂಡಿತ ಶೀಘ್ರದಲ್ಲೇ ಅದು ನಿರ್ಣಯ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದಗಳು ಸರ್. ಇದು ಮತ್ತೆ ಮಾತಾಡ್ಕೊಂಡು ಹೋದಾಗ ಈಗ ಮಂಗಳೂರಿನಲ್ಲಿ ಹೊಸ ಡ್ರೈವಿಂಗ್ ಟ್ರ್ಯಾಕ್ ಅಂತ ಒಂದು ಆಗಿದೆ ಅಂತ. ಅದೇನೆ ಮುಡಿಪು ನಮ್ಮ ಕಮಲಪದ ಹತ್ರ. ವಿಶೇಷ ಏನಿದೆ ಸರ್? ವಿಶೇಷ ಈಗ ಪ್ರತಿಯೊಂದು ಸೆನ್ಸರ್ ಬೇಸ್ಡ್ ಇದೆ. ಅದರಲ್ಲಿ ಇಂಡಕ್ಷನ್ ಲೂಪ್ ಬರುತ್ತೆ. ಸೊ ಪೋಲ್ಸ್ ಇಟ್ಟಿರ್ತೀವಿ. ಸರಿ. ಸೊ ಪ್ರತಿಯೊಂದು ಟ್ರ್ಯಾಕ್ ಅಲ್ಲಿ 20 ಪೋಲ್ಸ್ ಮತ್ತೆ 30 ಪೋಲ್ಸ್. ಈಗ 2 ವೀಲರ್ ಅಲ್ಲಿ 15 ಪೋಲ್ಸ್ ಇದಾವೆ. ಅದರಲ್ಲಿ ನೀವು ಏನಾದ್ರೂ ವಾಹನ ಚಾಲನೆ ಮಾಡಬೇಕು, ಆ ಟಚ್ ಆಗಿ ಅದು ಬಿದ್ರೆ ಆ ಸರ್ಕಿಟ್ ಬ್ರೇಕ್ ಆಗುತ್ತೆ. ಸೊ ಸರ್ಕಿಟ್ ಬ್ರೇಕ್ ಆದ್ರೆ ನಿಮಗೆ ಪಾಯಿಂಟ್ಸ್ ಲೆಕ್ಕದಲ್ಲಿ ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಸೊ ಮೋರ್ ದೆನ್ 5 ಫೋಲ್ಸ್ ಬಿದ್ರೆ 10 ಫೋಲ್ಸ್ ಬಿದ್ರೆ ಆ ಒಂದು ಲೂಪ್ ಇದೆ. ಎ ಟ್ರ್ಯಾಕ್ ಇದೆ, ಸರ್ಪೆಂಟೈನು ಮತ್ತೆ ರಿವರ್ಸ್ ಎಸ್ ಬರುತ್ತೆ, ಪ್ಯಾರಲಲ್ ಪಾರ್ಕಿಂಗು, ಕ್ರಬ್ ಪಾರ್ಕಿಂಗ್ ಬರುತ್ತೆ. ಸೊ ಇದು ಆಮೇಲೆ ಗ್ರೇಡಿಯಂಟ್ ಇದೆ. ಸರಿ. ಅದರಲ್ಲಿ ಪ್ರತಿಯೊಂದು ಮೆಜರ್ಮೆಂಟ್ ನಾವು ಮಾಡಿ ಮಾಹಿತಿ ಇರುತ್ತಾ? ಮೊದಲೆಲ್ಲ ನಾವು ಈ ತರ ಗೊತ್ತಿರಲಿಲ್ಲ, ಈ ತರ ಇದೆ ಅನ್ನುವಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಅದನ್ನ ಟ್ರ್ಯಾಕ್ ಓಪನಿಂಗ್ ಸಮಯ ಎಲ್ಲ ಆಗಲಿ ಮತ್ತೆ ನಂತರ ಕೂಡ ಎಲ್ಲ ತಮ್ಮ ಮಾಧ್ಯಮ ನಮ್ಮ ಸಹಾಯದೊಂದಿಗೆ ಅದನ್ನ ಎಲ್ಲರಿಗೂ ಕೂಡ ಅದರ ವೈಶಿಷ್ಟ್ಯನ ಹೇಳಿದೀವಿ. ಆಮೇಲೆ ಅಲ್ಲಿ ಕೂಡ ನಾವು ಒಂದು ನಮ್ಮ ಟಿವಿ ಪರದೆ ಮುಖಾಂತರ ಏನ್ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂತು ನೋಡಿ ಆಮೇಲೆ ಅವ್ರಿಗೆ ಟೆಸ್ಟ್ ಹೋಗುವಂತ ವಾಹನ ಮಾಡಬಹುದು ಸರ್ ಅಲ್ಲಿ. ದೊಡ್ಡದಿದೆ ಅದು? ಈಗ ತುಂಬಾ ದೊಡ್ಡದಿದೆ ಕಮಲಪದದಲ್ಲಿ. ನಾವು ದಿನಕ್ಕೆ ಈಗ 100 ರಿಂದ 150 ಮಾಡ್ತಾ ಇದ್ದೀವಿ. ಬಟ್ ಅಷ್ಟು ಜನನು ನಮಗೆ ಬರ್ತಾ ಇಲ್ಲ. ಎಷ್ಟೋ ಜನಕ್ಕೆ ಭಯ, ಆಟೋ ಇದರಲ್ಲಿ ಏನಾಗಿದೆ ನಾವು ಫೇಲ್ ಆಗ್ತೀವಿ ಅಂತ ಒಂದು ಭಯದಿಂದ ನಿಧಾನಕವಾಗಿ ಅದು ಈಗ ನಿಧಾನವಾಗಿ ಬರ್ತಾ ಇದೆ, ಗ್ರೋ ಅಪ್ ಆಗ್ತಾ ಇದೆ. ಹೌದು. ಈಗ ಕರೆ ಇದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಮಾತಾಡಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ಸುರತ್ಕಲ್ಲಿಂದ ಮೋಹನ್ ಅಂತ ಮಾತಾಡಿದ್ದೆ. ಹೇಳಿ. ಸಾರಿಗೆ ಇಲಾಖೆದೊಂದು ಈ ಸರ್ವಿಸ್ ಬಸ್ ಅಲ್ಲಿ, ಸಿಟಿ ಬಸ್ ಮತ್ತೆ ಸರ್ವಿಸ್ ಬಸ್ ಅಲ್ಲಿ ಸಿಕ್ಕಾಪಟ್ಟೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಬರ್ತಾರೆ. ಬಸ್ಸಿನ ಒಳಗೆ. ಸರಿ. ಅದು ಅದಕ್ಕೆ ಮೊಬೈಲ್ ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅದು ಬೇರೆ ಇರುತ್ತೆ. ಅವರು ಸಿಕ್ಕಾಪಟ್ಟೆ ಲೈಟ್ ಮತ್ತೆ ಕಣ್ಣಿಗೆ ತಪ್ಪುವಂತ ಲೈಟ್ ಕೆಲವು ಬಸ್ ಅಲ್ಲಿ, ಕೆಲವು ಬಸ್ ಅಲ್ಲಿ ಮೈಕ್, ಅದನ್ನು ಏನಾದ್ರು ಮಾಡಿ ಕಂಟ್ರೋಲ್ ತರಬೇಕು. ಸಿಸ್ಟಮ್ ಕಾಟಿ ಬಳದ ಬಸ್ ಅಲ್ಲಿ ಉಂಟು. ಖಂಡಿತ ಇದನ್ನ ನಾವು ಪ್ರತಿ ದಿವಸ ಪರಿಹರಿಸ್ತಾ ಇದೀವಿ. ನಾವು ಖುದ್ದಾಗಿ ಕೂಡ ಪ್ರತಿ ದಿವಸ ಬಸ್ ಅಲ್ಲೇ ಸಂಚಾರ ಮಾಡ್ತಾ ಎಷ್ಟೋ ಜನ ಕಂಡಕ್ಟರ್ ಕೂಡ ನಾವು ದಂಡ ಹಾಕಿದೀವಿ. ಅದು ಪ್ರತಿ ದಿವಸ ನಿರಂತರ ನಾವು ಮಾಡ್ತಾ ಇದೀವಿ. ನಾವು ವಾರದಲ್ಲಿ 3 ಸರಿ ನಾನು ಕೂಡ ಬಸ್ಸಲ್ಲೇ ಸಂಚಾರ ಮಾಡಿ ಅದಕ್ಕೆ ಸೂಕ್ತವಾಗಿ ಏನೇನು ಆಗ್ತಾ ಇದೆ ಪ್ರಾಬ್ಲಮ್ ಎಲ್ಲ ಅದನ್ನ ಅವ್ರದ್ದು ಮೈಕ್ ರೆಕಾರ್ಡ್ನ ಡಿಸ್ಮ್ಯಾಂಟಲ್ ಮಾಡಿಸೋದು ಅವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದೀವಿ. ಅದು ನಿರಂತರವಾಗಿ ನಮ್ಮ ಸಂಜೆ ಹೊತ್ತಿಗೆ ಬಸ್ಸಲ್ಲಿ ಸಂಚಾರ ಮಾಡ್ತೀರಿ ಅನ್ನೋ ವಿಚಾರಗಳನ್ನ ಕೇಳಿದ್ರು. ಸಂಜೆ ಹೊತ್ತಿಗೆ ಅದೇ ಈಗೇನು ಸಮಸ್ಯೆಗಳಿದಾವೆ ಏನಿದೆ ನೋಡುವ ಅಂತ. ಸರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಈಗ ಮಾತಾಡ್ತಾ ಹೋದಾಗೆ ನನಗೆ ಒಂದು ಕಾನೂನುಬದ್ಧ ಮತ್ತು ಸುರಕ್ಷತಾ ಚಾಲನೆ ಅಂದರೆ ಹೇಗಿರಬೇಕು ಅಂತ ನಿಮ್ಮ ಒಂದು ಅನುಭವದ ಮೂಲಕ, ಅಂದರೆ
ಸುರಕ್ಷತೆ ಬಗ್ಗೆ ಯಾರು ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲ, ಸುರಕ್ಷತೆ ತಮಗೆಲ್ಲ ಇದರಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಬರ್ತವೆ. ನಮ್ಮ 2023 ಸರ್ವೆ ರಿಪೋರ್ಟಲ್ಲಿ ಒಂದು ಆಕ್ಸಿಡೆಂಟ್ಗೆ ವಿವಿಧ ಆಯಾಮಗಳಲ್ಲಿ ಅದು ತನಿಖೆ ಆಗುತ್ತೆ. ಆ ತನಿಖೆಗೆ ಸಂಬಂಧ ಪ್ರತಿಯೊಂದು ನಾವು ಈಗ ಮಾಹಿತಿಯನ್ನು IRAD ಅಂತ ಹೇಳಿದೆ, ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡಾಟಾ ಅಂತೇಳಿ. ಅದರಲ್ಲಿ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪೊಲೀಸು ಅದೇನು ಆಕ್ಸಿಡೆಂಟ್ ಆಗಿ FIR ನೋಂದಣಿಯಿಂದ ಹಿಡ್ಕೊಂಡು ಅವರು ಹಾಸ್ಪಿಟಲ್ ಇರ್ಬೋದು, ನೆಕ್ಸ್ಟ್ ನಮ್ಮಲ್ಲಿ ವೆಹಿಕಲ್ ಇನ್ಸ್ಪೆಕ್ಷನ್ ರಿಲೀಸ್ಗೆ ರಿಪೋರ್ಟ್ ಇರ್ಬೋದು, ಜಾಯಿಂಟ್ ಸರ್ವೆ ಇರ್ಬೋದು, ಅದು ಏನು ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಪ್ರತಿಯೊಂದು ಆ ಒಂದು IRAD ಮುಖಾಂತರ ನಾವು ನಿರ್ವಹಣೆ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ದಾಖಲಾಗ್ತಾ ಹೋಗ್ತಾ ಇದೆ. ಸೊ ಅದರ ಒಂದು ಆಧಾರದ ಮೇಲೆ ಪ್ರತಿ ವರ್ಷ ಕೂಡ ನಮ್ಮ ಏನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಇಂದ ಒಂದು ವರದಿಯನ್ನ ಬರ್ತಾ ಇದೆ. ಸೊ ನಮ್ಮ ಈಗ ಇತ್ತೀಚೆಗೆ 2023 ಒಂದು ವರದಿ ಬಂದಾಗ ಸೊ ಅದರಲ್ಲಿ ಒಂದು ಆಕ್ಸಿಡೆಂಟ್, ಅದರಲ್ಲಿ ರೋಡ್ ಟೈಪ್ ಇರ್ಬೋದು, ಲೈಕ್ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಅದರ್ ರೋಡ್ಸ್, ಆಮೇಲೆ ಸಿಟಿ ರೋಡ್ಸ್, ಸೊ ಕಂಟ್ರಿ ರೋಡ್ಸ್, ವಿವಿಧ ಹಂತದಲ್ಲಿ ಯಾವ ಥರ ಆಕ್ಸಿಡೆಂಟ್ ಶೇರ್ ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ನ್ಯಾಷನಲ್ ಹೈವೇಯಲ್ಲೇ ಅತಿ ಹೆಚ್ಚು ಮೋರ್ ದೆನ್ 35 to 40% ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನದಲ್ಲಿದೆ ಅಪಘಾತದಲ್ಲಿ. ಅತಿ ಹೆಚ್ಚು ಅಪಘಾತ 9.8% ಶೇರು ಕರ್ನಾಟಕದ ಇದ್ದು 4ನೇ ಸ್ಥಾನದಲ್ಲಿದೆ. ಸೊ ತಾವು ಇತ್ತೀಚಿನ ಕೆಲವೊಂದು ಆಕ್ಸಿಡೆಂಟ್ಗಳನ್ನ ನಮ್ಮ ಫೇಸ್ಬುಕ್ ನಮಸ್ಕಾರ. ನಮಸ್ತೆ, ರಾಧಾಕೃಷ್ಣ ರೈ ಅಂತ ಹೇಳಿ. ಅದೇ ನಮ್ದು ಆಟೋ ರಿಕ್ಷಾದ ಬಗ್ಗೆ ಒಂದು ನಂಬರ್ ಪ್ಲೇಟ್ ಆಗದ್ದು ಏನ್ ಯಾವ ಆಕ್ಷನ್ ತಗೊಂಡಿದ್ದೀರಾ ಅಂತ. ಈಗ HRB ನಂಬರ್ ಪ್ಲೇಟ್ ಆಗತ್ತೆ, ರನ್ನಿಂಗ್ ಅಲ್ಲಿ ರೋಡ್ ಅಲ್ಲಿ ಹೋಗ್ತಾ ಉಂಟು. ನಾವು ತುಂಬಾ ಆಟೋದವರು ಫೋಟೋ ತೆಗೆದು ನೋಟೆಡ್ ಮಾಡಿದ್ದೇವೆ. ಅದಕ್ಕೆ ಏನ್ ರಿಯಾಕ್ಷನ್ ತಗೊಳ್ತೀರಾ ಅಂತ ನನ್ನೊಂದು. ಅದಕ್ಕೆ ನಾವು ಪ್ರಕರಣವನ್ನ ದಾಖಲಿಸಿ ಅವರಿಗೆ ನೋಟಿಸ್ ಅನ್ನ ಕಳಿಸೋ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅದನ್ನು ಮುಂದುವರಿಸಿ. ಸೊ ಅದೇ ರೀತಿಯಾಗಿ ಆಕ್ಸಿಡೆಂಟ್ ಅಲ್ಲಿ ಈಗ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ತಾವು ಇತ್ತೀಚೆಗೆ ನಮ್ಮ ಮಂಗಳೂರಲ್ಲೇ ನಡೆದಿರುವಂಥ ಘಟನೆ ಮುಲ್ಕಿ ಹತ್ರ ಇರ್ಬೋದು ಅಥವಾ ಸಿಟಿಯಲ್ಲಿ ಇರ್ಬೋದು, ನೈಟ್ ಹೊತ್ತಲ್ಲಿ ಖಾಲಿ ರಸ್ತೆ ಇದ್ದಾಗ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈ ಒಂದು ವಾಹನ ಟೆಕ್ನಾಲಜಿ ಏನಿದೆ ತುಂಬಾ ಮುಂದೆ ಹೋಗಿದೀವಿ. ತಾವೆಲ್ಲ ಕ್ರೂಸ್ ತಾವು ಆಕ್ಸಲೇಟರ್ ಒತ್ತಿದ ತಕ್ಷಣ ಇಮಿಡಿಯೇಟ್ ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದರದ್ದು 20, 30, 40, 50 km/h, 80, 90 ಆ ತರ ಎಲ್ಲ ಕೂಡ ವೆಹಿಕಲ್ ಎಲ್ಲ ಎಂತ ಸಣ್ಣ ವಾಹನ ಕೂಡ. ಆಮೇಲೆ ಎಲ್ಲರಿಗೂ ಕೂಡ ಏನು ಟೈಮ್ ಬಾಂಡ್, ಒಂದು ಏನು ಸಮಯದ ಕೊರತೆಯಿಂದ ಏನ್ ಮಾಡ್ತಾರೆ, ತುಂಬಾ ಸ್ಪೀಡ್. ನಮ್ದು ಆಕ್ಸಿಡೆಂಟ್ ಡಾಟಾ ಅನಾಲಿಸಿಸ್ ಮಾಡಿದ್ರೆ ಮೋರ್ ದೆನ್ 45% ಆಕ್ಸಿಡೆಂಟ್ ಆಗಿರೋದು ಓವರ್ ಸ್ಪೀಡ್ ಇಂದ. ತಾವು ರೀಸೆಂಟ್ ಆಗಿ ಮುಲ್ಕಿಯಲ್ಲಿ ನೋಡಿದೀರಾ, ಒಂದು ಕಾರ್ ಆಕ್ಸಿಡೆಂಟ್, ಬೈಕ್ ಅವ್ರಿಗೆ ಹೋಗ್ತಾ ಇದೆ. ಅದು ಒಂದು ರೋಡ್ ಸ್ಪೀಡ್, ವೆಹಿಕಲ್ ಟೆಕ್ನಾಲಜಿ ಮತ್ತೆ ಕೆಲವೊಂದು ಕಡೆ ರೋಡು ಕೂಡ ಕಾರಣ ಆಗುತ್ತೆ. ಬಟ್ ಹೆಚ್ಚಿನದು ನಮ್ಮ ಒಂದು ಏನು ಚಾಲನೆಯ ಒಂದು ಡ್ರೈವ್ ಅಲ್ಲಿ ಹೆಚ್ಚು ಆಕ್ಸಿಡೆಂಟ್ ಆಗುತ್ತೆ ಅಥವಾ ವೇಗವಾಗಿ? ಡ್ರಂಕ್ ಅಂಡ್ ಡ್ರೈವ್ ನಮ್ಮ ಒಂದು ಡಾಟಾ ಅನಾಲಿಸಿಸ್ ಪ್ರಕಾರ ನೋಡಿದ್ರೆ ಅದು ಒಂದು 3.5% ಮಾತ್ರ ಅದರಿಂದ ಆಕ್ಸಿಡೆಂಟ್ ಆಗಿರೋದು. ಬಟ್ ಮೋರ್ ದನ್ 40% ಆಕ್ಸಿಡೆಂಟ್ ಆಗಿರೋದು ಓವರ್ ಸ್ಪೀಡ್ ಇಂದ ಇರ್ಬೋದು. ಆಮೇಲೆ 8 to 10% ಮೊಬೈಲ್ ಫೋನ್ ಯೂಸೇಜ್ ಮಾಡೋದ್ರಿಂದ ಇರ್ಬೋದು. ಆಮೇಲೆ ಒನ್ ವೇ ಟ್ರಾಫಿಕ್ ಅಲ್ಲಿ ನುಗ್ಗೋದಿರ್ಬೋದು. ಸೊ ಇವೆಲ್ಲ ಅದರಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಸುಮಾರು ಒಂದು 8 ಪ್ಯಾರಾಮೀಟರ್ ಪ್ರಕಾರ ಒಂದು ಅನಾಲಿಸಿಸ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಇರೋದೇ ಅತಿಯಾದ ಮತ್ತು ಚಾಲನೆಯಿಂದ. ಸೊ ಈ ಒಂದು ಏನು ನಾವು ಅಲ್ಲಿ ಕೆಲವೊಂದು ರೋಡ್ಗಳಲ್ಲಿ ಪ್ರತಿಯೊಂದು ರೋಡ್ಗೆ ಇಷ್ಟೇ ಒಂದು ಲಿಮಿಟ್ ಅಂತ ಹಾಕಿರ್ತೀವಿ. ಹೈವೇಗಳಲ್ಲಿ 80 km/h, ಸಿಟಿಯಲ್ಲಿ 30 km. ಸೊ ಇವನ್ ನಾವು ಸಿಟಿಯಲ್ಲಿ ನೋಡಿದ್ರು ಕೂಡ ತುಂಬಾ ನಾವು ಯಾವುದೇ ಕೂಡ ಸಂಚಾರ ನಿಯಮಗಳನ್ನ ಪಾಲನೆ ಮಾಡದೇನೆ ಇದರಲ್ಲಿ ಎಲ್ಲರೂ ವಾಹನದ ಕೆಪಾಸಿಟಿ ಟೆಸ್ಟ್ ಮಾಡುವಾಗ ಎಲ್ಲರದು ಇದರಲ್ಲಿ ಬಹುಮುಖ್ಯವಾದ ಪಾತ್ರವಿದೆ. ಎಲ್ಲರೂ ಸಹಕಾರ ಬೇಕಾಗುತ್ತೆ. ಎಲ್ಲರೂ ಕೂಡ ಏನು ಒಂದು ಜಾಗರೂಕತೆಯಿಂದ ಇರಬೇಕು. ನಾವು ಎಷ್ಟೋ ಜಾಗೃತಿ, ನಮ್ಮ ಜಾಗೃತಿಯ ಜೊತೆಗೆ ರಸ್ತೆಯಲ್ಲಿ ಎಲ್ಲರೂ ಇದರಲ್ಲಿ ಪಾತ್ರ ಇದೆ. ಎಲ್ಲರೂ ತಮ್ಮ ಒಂದು ಏನು ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತು ನಿಭಾಯಿಸಿ ಅದನ್ನ ಇದು ಮಾಡಿದ್ರೆ ನಾವು ಇದು
ಇದಿಷ್ಟು ವಿಚಾರಗಳು ಸರ್, ಭಾಳಷ್ಟು ಮಾಹಿತಿಗಳು. ನನ್ನ ಒಂದು ಡಾಟಾ ಪ್ರಕಾರ ಈಗ ಸಾಧಾರಣ 35 ಕೋಟಿ ವೆಹಿಕಲ್ಗಳು ಅಂದರೆ ಪ್ರಾರಂಭದಿಂದ ಇಲ್ಲಿವರೆಗೆ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ಈಗ ನಾವು ಸರ್ಚ್ ಮಾಡುವಾಗ ಕಾಣುವಂಥದ್ದು. ಈಗ ಇರುವಂಥದ್ದಲ್ಲ, ಈಗ ನಮ್ಮ ಮಂಗಳೂರಲ್ಲೇ ಪ್ರತಿ ತಿಂಗಳು 2,500 ಇಂದ 3,000 ಟೂ ವೀಲರ್ ನೋಂದಣಿ ಆಗ್ತಾ ಇದ್ದಾವೆ. 1,500 ಕಾರ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ. ವಿವಿಧ ಈಗ ಆಟೋ ರಿಕ್ಷಾ ಇರ್ಬೋದು, ಟ್ರಕ್ ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಕೂಲ್ ಬಸ್ಸು ಎಲ್ಲ ನೋಡಿದ್ರೆ ಅದು ಒಂದು 500 ಇಂದ 1,000, ಒಟ್ಟು ಒಂದು 4,500 ಇಂದ 5,500 ವಾಹನಗಳು ಇಲ್ಲಿ ಮಂಗಳೂರಲ್ಲಿ ನೋಂದಣಿ ಆಗ್ತಾ ಇದ್ದಾವೆ. ಒಟ್ಟು 5,35,000 ವಾಹನಗಳು ನಮ್ಮ ಮಂಗಳೂರಲ್ಲಿ ಆಕ್ಟಿವ್ ಆಗಿದ್ದಾವೆ. ಅದರಲ್ಲಿ 1,098 ಪ್ರೈವೇಟ್ ಬಸ್ ಇದಾವೆ. ಸರಿ. ಸೊ ಗೌರ್ಮೆಂಟ್ ಬಸ್ಸು ಡಿಪೋವೈಸ್ ಅದು ಬರುತ್ತೆ. ಆಮೇಲೆ ಸ್ಕೂಲ್ ಬಸ್ಸು 10,000 ಸ್ಕೂಲ್ ಕಾಲೇಜ್ ಬಸ್ಸಸ್ ಇದಾವೆ. ಆಮೇಲೆ ಬೇರೆ ಬೆಂಗಳೂರು, ಮುಂಬೈ, ಹೈದರಾಬಾದ್, ಕೇರಳ ಇಲ್ಲಿಂದ ಬರುವಂತಹ ಏನು ನಮ್ಮ ನೈಟ್ ಸ್ಲೀಪರ್ ಸರ್ವಿಸ್ ಇರ್ಬೋದು, ಅವು ಕೂಡ 250ರಿಂದ 300 ಬಸ್ಗಳು ಪ್ರತಿ ದಿವಸ ಮಂಗಳೂರಿಗೆ ಬಂದು ಹೋಗ್ತದೆ. 2025ರಲ್ಲಿ ಈಗ ಇರುವಂತಹದ್ದು 2050ಕ್ಕೆ ದುಪ್ಪಟ್ಟು ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗುವಂತ ಸಾಧ್ಯತೆಗಳು ದುಪ್ಪಟ್ಟು ಈಗ ನಾಳೆ 22 ನಂತರನೇ ಜಾಸ್ತಿ ಆಗುತ್ತೆ. GST ತಮಗೆಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ. ಆಫರ್ ಯಾವಾಗ ಇದು 22 ಇಂದ ಅದು ಕಾಯ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದು ಸಾಧ್ಯವಾದಷ್ಟು ನಾವು ಸಾರ್ವಜನಿಕ ವಾಹನವನ್ನ ಬಳಸಿದ್ರೆ ಎಷ್ಟೋ ಕಡೆಗಳಲ್ಲಿ ತಮಗೆ ಪಾರ್ಕಿಂಗ್ ಸಮಸ್ಯೆ, ಯಾಕೆಂದ್ರೆ ವಾಹನಗಳ ಸಂಖ್ಯೆ ತುಂಬಾ ದುಪ್ಪಟ್ಟಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ನಮಗೆ ಎಷ್ಟೋ ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದ ಸಮೂಹ ಸಾರಿಗೆಯನ್ನ ಬಳಸಿ. ಹೌದು. ಸೊ ಎರಡು ಕಡೆನೂ ನಾವು ಒಂದು, ಯಾಕೆಂದ್ರೆ ಸಾರಿಗೆ ಅನ್ನೋದು ಈಗ ನಮ್ಮ ಒಂದು ಏನು ದೇಹಕ್ಕೆ ಬೆನ್ನೆಲುಬು ಹೇಗೆ ನಮ್ಮ ಒಂದು ಈಗ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಿ ಒಂದು ಸಾರಿಗೆ ವ್ಯವಸ್ಥೆ ಬೇಕಾಗಿದೆ. ಈಗ ಯಾರು ಸೈಕಲ್ ಪ್ರಮಾಣ ಬಳಕೆ ಕಷ್ಟ ಇದೆ. ಅದೆಲ್ಲ ಯಾಕೆಂದ್ರೆ ಎಲ್ಲರಿಗೂ ಟೈಮ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಇರೋದ್ರಿಂದ ಎಲ್ಲರಿಗೂ ಕೂಡ ಅದು ಒಂದು ಅವಾಜ್ ಆಗಿದೆ. ಬಟ್ ಅದೇ ನಮ್ಮ ಏನು ಜವಾಬ್ದಾರಿನ ಅರ್ತು ಸಾಧ್ಯವಾದಷ್ಟು ಸುರಕ್ಷತಾ ಕ್ರಮಗಳನ್ನ ಮತ್ತೆ ಏನು ಸಂಚಾರ ನಿಯಮಗಳನ್ನ ಪಾಲಿಸಿ ಒಂದು ಸುರಕ್ಷಿತವಾದ ಒಂದು ಒಳ್ಳೆಯ ಜೀವನ ನಡೆಸಬಹುದು. ಶ್ರೀಧರ್ ಮಲ್ಲಾಡ್ ಅವರು ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ. ಬಹಳಷ್ಟು ಕರೆಗಳು ಬಂತು ಸರ್, ಮಾತಾಡಲಿಕ್ಕೆ ಮತ್ತಷ್ಟು ವಿಚಾರಗಳು ಇತ್ತು. ಆದರೆ ಜನಧ್ವನಿ ಮುಗಿಸುವ ಸಮಯ. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತುಕತೆ ನಡೆಸಿದ್ದೀರಿ. ಜೊತೆಗೆ ಹೊರಗಿಂದ ಪ್ರೇಕ್ಷಕರ ಕರೆ ಬಂದಿದೆ, ಅವರ ಕರೆಗೂ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.